ನಮ್ಮ ಮಂಗಳೂರಿನ ಹೊಂಡಗುಂಡಿಯ ಸಮಸ್ಯೆ ಜನಸಾಮಾನ್ಯನ ಮಾತ್ರವಲ್ಲ, ಬಹುಶಃ ಶಕ್ತಿಶಾಲಿ ಹನುಮಂತ ದೇವರನ್ನು ಕೂಡ ಬಿಡಲಿಲ್ಲ ಅನ್ನುವಂಥದ್ದು ಕಾಣುತ್ತೆ. ಕಾರಣ ಇಂಥದ್ದೊಂದು ಘಟನೆ ನಮ್ಮ ಮಂಗಳೂರಲ್ಲಿ ನಡೆದಿದೆ. ಹೆಸರಿಗಷ್ಟೇ ಮಂಗಳೂರು ಸ್ಮಾರ್ಟ್ ಸಿಟಿ, ಆದರೆ ಕಾಮಗಾರಿಯ ಕಳಪೆ ಗುಣಮಟ್ಟಕ್ಕೆ ಇದೀಗ ರಸ್ತೆಗಳು ಕಾರಣವಾಗಿದ್ದು ಜನ ಹಿಡಿಶಾಪ ಹಾಕುವಂತಾಗಿದೆ. ಈ ನಡುವೆ ದೈವದೇವರ ನಾಡು ಕರಾವಳಿ ನಗರಿಯಲ್ಲಿ ದೇವರ ದೀಪೋತ್ಸವ ಪೇಟೆ ಸವಾರಿ ಸಂದರ್ಭ ದೇವರನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆಯಲ್ಲಿ ಕರೆದೊಯ್ಯುವ ವೇಳೆ ರಥದ ಚಕ್ರವೇ ರಸ್ತೆ ಗುಂಡಿಗೆ ಬಿದ್ದು ಹೂತು ಹೋದ ಘಟನೆ ಇದೇ ಸ್ಮಾರ್ಟ್ ಸಿಟಿಯಲ್ಲಿ ನಡೆದಿರುವುದು ಖೇದಕರ ಸಂಗತಿ. ಮಂಗಳೂರು ರಥಬೀದಿಯ ಮುಖ್ಯ ಪ್ರಾಣ ದೇವಸ್ಥಾನದ ದೀಪೋತ್ಸವದ ಪೇಟೆ ಸವಾರಿಯ ವೇಳೆ ರಸ್ತೆ ಗುಂಡಿಗೆ ರಥದ ಚಕ್ರ ಸಿಕ್ಕಿಕೊಂಡು ಎಳೆಯಲು ಕಷ್ಟಪಡ್ತಾ ಇರುವಂತಹ ವಿಡಿಯೋ ಇದೀಗ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಚಕ್ರ ಹೂತು ಹೋದಾಗ ದೇವಸ್ಥಾನದ ಭಕ್ತರು ಹೇಗೋ ಶಕ್ತಿ ಹಾಕಿ ಹರಸಾಹಸ ಪಟ್ಟು ಎಳೆದುಕೊಂಡು ಹೋಗಿದ್ದಾರೆ. ಗುಂಡಿಮಯವಾಗಿರುವ ಈ ರಸ್ತೆಯಲ್ಲಿ ಕೈಕಾಲು ನೋವಾದರೂ ತಮ್ಮ ಜೀವದ ಬಲ ಹಾಕಿ ರಥ ಎಳಿತಾ ಇರುವ ಸ್ವಯಂ ಸೇವಕರಿಗೆ ಮುಖ್ಯ ಪ್ರಾಣ ದೇವರ ದಯೆ ಇರಲಿ ಎಂದು ನೆಟ್ಟಿಗರೊಬ್ಬರು ಬರೆದಿದ್ದಾರೆ.